ಆರ್ನ ಪ್ರಕಾರ ಒಂಜಿ ದೂರದ ಕಂಡಡು ಒಂಜಿ ಎನ್ಮ ಗಂಟೆದ ಪೊರ್ತುಗು ಕಂಡದತ್ತದ ಬನ್ನಗ ಆರು ತೂಯಿನ ಕ್ಯಾರೆಕ್ಟರ್ ಬ್ಲ್ಯಾಕ್ ಕಲರ್ಲ ಬೊಕ ಆ ದೊಂಬುದ ಪೆಟ್ಟಿಗೆ ಆರ್ನ ಮೇಯಿ ಮಿಂಚೊಂದಿತ್ತಿನ ಪಳ 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 ಮಿಂಚೊಂದಿತ್ತಿನ ಆರೆಂಕ್ ಪನ್ನ ಕತೆ ಇಂಕ ವಂಚನೆ ಕಟ್ಟದಿತ್ತಿಂದು. ಸೊ ಹಾಸ್ಟೆಲ್ ಊಟ ರುಚಿಸ್ದೇ ನಾನು ಕಣ್ಣೀರು ಹಾಕೊಂಡೆಲ್ಲ ಊಟ ಮಾಡಿದ್ದೆಲ್ಲ ಇದೆ, ಅದೆಲ್ಲ ನೆನಪಿಗೆ ಬಂದೋಯ್ತು ನನಗೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ನನಗೆ ಹೊಟ್ಟೆ ತುಂಬ ಊಟ ಮಾಡಬೇಕು, ಅದು ನಾನ್ ವೆಜ್ಜೇ ತಿನ್ನಬೇಕು ಅಂತ ಆಸೆ ಪಟ್ಟು ಬಾಳೆ ಎಲೆಯಲ್ಲಿ ಅನ್ನ ಮತ್ತು ಸಾಂಬಾರೆಲ್ಲ ಇದು ನಮ್ಮ ಕಡೆ ಎಲ್ಲ ಈ ದೈವಗಳಿಗೆಲ್ಲ ಇಡ್ತಾರೆ ಅಥವಾ ದೇವರುಗಳಿಗೋ ಅಥವಾ ಇನ್ಯಾವುದೋ ಪೂಜೆಗೆಲ್ಲ ಆ ಥರ ಇಡ್ತಾರಲ್ಲ, ಹಾಗೆ ಲಿಟ್ರಲಿ ನಮ್ಮಮ್ಮ ನಾನು ಒಂದು ಕಡೆ ಕೂರಿಸ್ಬಿಟ್ಟು ಬಾಳೆ ಎಲೆ ಹಾಕಿ ಅದ್ರ ತುಂಬ ಅನ್ನ ಹಾಕಿ ಚಿಕನ್ ಸಾಂಬಾರು ಹಾಕಿ ಕೊಟ್ಬಿಟ್ಟು ಅದನ್ನು ನಾನು ಅದೇ ಥರ ತಿಂದಿದ್ದೆ. ಸೊ ಅದೆಲ್ಲ ನೆನಪಾಯ್ತು ನನಗೆ. ಸರಿಟ ಹಾಕಿದೆ ಹಾಕಿದ್ರೆ ನನಗೆ ಎಲ್ಲಿ ಕೊಂಚ ಮಾರ್ಕಲ್ಲ ಆದಿತ್ತು ನಾವು ರಿಯಲ್ ಆದಿತ್ತು ರಿಯಲ್ ಹಾಕಿದ್ದೀರಿ ಅದನ್ನ ಪನ್ನೊಂದಿಪ್ಪೇರು ಆ ಸಿನಿಮಾ ಬನ್ನ ಪನ್ಪೇರು ಈ ಕಂಟೆಂಟ್ ಸಿನಿಮಾಡು ಮಲಯಾಳಂ ಸಿನಿಮಾದಲ್ಲಿ ಕಾದಲ್ಲ ಮನ್ಪೇರ ಪೂಜ ಅಂತ ಪನ್ನೊಂದಿಪ್ಪೇರು ಅವೆ ನಿಂಕ್ಲಕ್ಕೆ ಏಂದಲ್ಲ ಯಾನಿತ್ತ ಪನ್ರಿ ಇಪ್ಪು ಅಂಚಿನ ಸಿನಿಮಾ ಬೈದ್ದೀನಿ ಗೆಲ್ಪಲ್ಲ ಏನು. ಎಸ್ ಈತ ನಮ್ಮ ಒಟ್ಟಿಗೆ ಉಳ್ಳೇರು ಕೊರಮ್ಮ ಸಿನಿಮಾದ ಒಂಜಿ ಬಹುಮುಖ್ಯ ಅಂಗ ಒಂಜಿ ಪ್ರಮುಖ ಒಂಜಿ ಕಲಾವಿದೆ ಅಂತ ಪನ್ನೊಲಿ ಮೋಹನ್ ಶೆಣಿ. ಸುರುಕಾದು ನಮಸ್ಕಾರ ಎಂಚೊಲ್ಲರು. ನಮಸ್ತೆ ಸುರಜಣ್ಣ. ಸೌಖ್ಯ ಯಾನ್ ಸೌಖ್ಯ ಈರೆಂಚೊಳ್ಳರು ಯಾನು ಮಸ್ತ್ ಸೌಖ್ಯ ಬಾರಿ ಖುಷಿ ಇಟ್ಟಿರ್ನ ಒಂಜಿ ಸಂದರ್ಶನ ಮಂತಂದುಲ್ಲೆ ಇರ್ನ ಸುರುತ ಸಿನಿಮಾ ಪಡ್ಡಾಯಿತು ವಿನೇಡ್ದು ಬೊಕ್ಕ ಬಹುಶಃ ಏತ್ ಇಷ್ಟಪಡದೇರು ಏತ್ ಲೈಕ್ ಪ್ರೀತಿ ತೋಪದ್ರೆ ಹೆಂಗಂತ ಗೊತ್ತಿಜ್ಜಿ ಆನಿದ ದಿನ ಹೆಂಗೆ ಒಂಜಿ ಮನಸ್ಸು ನಂಚಿನ ಬಂದಾಗ ತುಳು ಇಂಡಸ್ಟ್ರಿಡ್ ನನ್ನ ಒಂಜಿ ಫ್ಯೂಚರ್ನ ಆಳರೆ ಒಂಜಿ ದಿ ಬೆಸ್ಟ್ ಕಲಾವಿದೆ ಬತ್ತೆ ಬಂಡದೇನು ಒಂಜಿ ಮನಸ್ಸು ಡಾಂಡ್ ಐದು ಬೊಕ್ಕ ಇರ್ನೊಂಜಿ ಸಂದರ್ಶನ ಮನ್ಪೊಡಿ ಇರೋಡು ಒಂಜಾತು ಪಾತೆರಡು ಬಂದೆ ಆಸೆ ಇತ್ತಂಡು ಕೊರಮ್ಮ ಸಿನಿಮಾದ ಮೂಲಕ ಅವು ನಿಜ ಒಂದೊಂದು ಸುರೂತ ಸಲ ಇತ್ತೆ ಶಿವದ್ವಾಜ್ ಶೆಟ್ರಿಂಗ್ ಬಂದಿತ್ತೇರು ಮೋಹನ್ ಶೇನಿ ಡೇನ್ ಪಾತೇರ್ನಾಗ ಆರೋಂತೆ ತೋರ ಇತ್ತೇರು ಏನಾರ ಪಂಡೆ ಪಂಡದು ಆ ಒಂಜಿ ಘಟನೆ ನೆನಪುಂಡ ಫಸ್ಟ್ ಕಾಲ್ ಬತ್ತಿನ. ಖಂಡಿತ ಖಂಡಿತ ಆ ಫೋನ್ ಬತ್ತಿನ ನೆನಪುಂಡು ಐದು ಕಾರೇನು ಪಾತೆರ್ದು ಆತಿತ್ತು ಪಾತೆರ್ದು ಕತೆ ಬಂದಿತ್ತೇರು ಎಂಕ್ಲ ಓಕೆ ಆದಿತ್ತು ಶೂಟಿಂಗ್ ಡೇಟ್ಲ ಪೂರ ಫಿಕ್ಸ್ ಆದಿತ್ತು. ಯಾವ ಊರಿಗೆ ಬತ್ತಿದ್ದೆ ಒಂಚೂರು ಪ್ಯಾಕ್ಸ್ ಮತ್ತೆ ಇತ್ತಿನೆಡ್ಡೆ ಒಂಚೂರು ಗಟ್ಟಿ ಮುಟ್ಟಾತಿತ್ತಿನೆಡ್ಡೆ ಅನ್ಪಂಡು ಆರು ತೂಯಿನ ಒಂಜಿ ಕ್ಯಾರೆಕ್ಟರ್ ಆರ್ನ ಪ್ರಕಾರ ಒಂಜಿ ದೂರದ ಕಂಡಡು ಒಂಜಿ ಎನ್ಮ ಗಂಟೆದ ಪೊರ್ತುಗು ಕಂಡದತ್ತದ ಬನ್ನಗ ಆರು ತೂಯಿನ ಕ್ಯಾರೆಕ್ಟರ್ ಬ್ಲ್ಯಾಕ್ ಕಲರ್ಲ ಬೊಕ ಆ ದೊಂಬುದ ಪೆಟ್ಟಿಗೆ ಆರ್ನ ಮೇಯಿ ಮಿಂಚೊಂದಿತ್ತಿನ ಪಳ 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 ಮಿಂಚೊಂದಿತ್ತಿನ ಆರೆಂಕ್ ಪನ್ನ ಕತೆ ಇಂಕ ವಂಚನೆ ಕಟ್ಟದಿತ್ತಿಂದು. ಊರು ಬತ್ತಿದ್ದು ಇಲ್ಲದ ಕೆಲಸ ಒಂದಿತ್ತು ಕೆಂಪು ಕಲ್ಲು ಮತ್ತು ತುಂಬುದು ಒಂಜಿ ವಾರ ಸರಿ ಬೆಂದೆ ಎಂಕ್ ದಾನ ಸಮಾಧಾನ ಐಜಿ ಅರೆ ಫೋನ್ ಬಂತು ಬಂಡೆ ಸರ್ ಈರ್ ಕಟ್ಟೊಂದಿಪ್ಪು ನಂಚಿನ ಕ್ಯಾರೆಕ್ಟರ್ ಏನಾರ್ದು ಅವೊಂದಿಜ್ಜಿನ್ ತೋಜುಂಡು ಎಂಕ್ ದಾನ್ನ ಆ ಕ್ಯಾರೆಕ್ಟರ್ಗೆ ಯಾನು ಮೋಸ ಮನ್ಪೆಂದ ಅಪ್ಪಣ ದಾನ್ನ ಸರ್ ಸ್ಕಿಪ್ ಮನ್ಪೊಲೆ ಯಾನು ಕೊಯ್ಟ್ ಮನ್ಪೆ ಬೇತೇನೆಲ್ಲ ತೂಪರ ಅಂದೆ ಅರೆ ಫೋನ್ ಅಂತ ಪಂಡೆ ಅಂಚದಾಲಿಜ್ಜಿ ಮೋಹನ್ ಎಂಕ್ ನಾವು ಇರಡನೇದು ಎಪ್ಪವಡು ಈರೇ ಮನ್ಪಡವೇನು ಬಲೆ ಇರು ತೂಕ ಅಂದು ಇಂಚಿನ ಒಂಜಿ ಧೈರ್ಯ ಕೊರೇರು ಅದಕ್ಕ ಅಂಚ ಬೊಕ್ಕ ಕಂಟಿನ್ಯೂ ಆಂಡ್ ಇದು ಇರ್ನ ಹಿನ್ನೆಲೆ ತೂಪುಂಡ ಇರೊಂಜಿ ರಂಗಭೂಮಿ ಇದ್ದಾರೆ ನಿಕ್ಲಿಗಿತ್ತ ಓವೇ ಪಾತ್ರ ಕೋರಿಪೇಟಿಗೆ ಅದು ಪಾತ್ರದಲ್ಲ ಪ್ರವೇಶ ಆಪಿನ ಒಂತ ಸುಲಭದ ವಿಷಯ ಬೇತಕ್ಲೆ ಕಂಪೇರ್ ಮಂತಂಡ ಡ್ರಾಮಾದಾಕ್ಲಿರ್ಲ ನಿಕ್ಲಿಗೆ ಒಂತ ಈಸಿ ಪಂಡ ನಿಕ್ಲು ಪರಕಾಯ ಪ್ರವೇಶ ಮನ್ಪೋರ್ ಕೊರಮ್ಮನ ಪಾತ್ರದ ಬಗ್ಗೆ ಇರೇಗ್ ವಿವರಣೆ ಮಂತಿನ ದಿನ ಪಂಡ ಇರ್ ಸೆಟ್ಗೆ ಬೋತು ಜರ ಐದು ದುಂಬೆ ಇರ್ನ ಉಲೈ ಈರೊಂಜಿ ಎಣ್ಣಿನಂಚಿನ ಪಾತ್ರ ಕೊರಮ್ಮೆ ಪಂಡ ಇಂಚ ಉಪ್ಪೇನ ಯಾನ್ ಇಂಚ ಉಪ್ಪೋಲಿ ಪಂಡಾಗ ಇರ್ನ ಉಲೈ ಈರ್ ಇಂಚ ತಯಾರಿಲೇನು ಮಂತೊಂಡರು ಪಂಡ ತಯಾರಿ ಪಂಡ ಇಂಚಿನ ಕ್ಯಾರೆಕ್ಟರ್ ಎಂಕ್ಲ ಊರುಡು ಯಾನ್ ಒಂಜಾತ್ ಕ್ಯಾರೆಕ್ಟರ್ ತೂತೇನ್ ತೂಯಿನೇರ್ದವರ ಪಂಡ ಬುಕ್ಕ ಅಕ್ಲ ದಣಿನೊಟ್ಟಿಗೆ ಅಕ್ಲ ಬಿಹೇವಿಯರ್ ಕೆಲಸದ ಯಾನ ಬಿಹೇವಿಯರ್ ಇಂಚಿನ ಮಾತೇನ ಸುತ್ತಮುತ್ತ ಯಾನ ಅನುಭವಿಸ ಏನಿರ್ದಾರ ಆ ಕ್ಯಾರೆಕ್ಟರ್ ಕಟ್ಟೆರ ಎಂಕೊಂತ ಈಸಿ ಆಂಡ್ ಇಂದು ಪನೋಲಿ ಇಂಚಿನ ಕ್ಯಾರೆಕ್ಟರ್ ನಾನು ಕೈತಲ್ಲಿರ್ದು ತೂಯಿನೇರ್ದಾರ ಬೊಕ್ಕ ಫಿಸಿಕಲಿ ಬೊಕ್ಕ ವರ್ಕ್ ಅಕ್ಲ ಮನ್ಪನ ಕೆಲಸ ಬೊಕ್ಕ ನಿಯತ್ತು ಬೊಕ್ಕ ಹಂಬಲ್ನೆಸ್ ಉಂಡತೆ ಆ ಪ್ರಾಮಾಣಿಕತೆ ಎಂಕಿಜ್ಜಿಂಡಲ ಮಲ್ಲೆಜ್ಜಿ ದಣಿಕ್ಲೆ ಕಡಿಮೆ ಎರವಲ್ಲಿ ಅದು ಎಂಚಿನ ಇತ್ತಲ್ಲ ಆರೆಗೆ ಶರಣು ಜೀವ ಜೀವ ಕೊರೆಲ್ಲ ತಯಾರಿಲ್ಲ ಅಂಚಿನ ಕ್ಯಾರೆಕ್ಟರ್ ಕೈತಲ್ಲಿ ತೂತೆ ತೂಯಿನೇರ್ದಾರ ಇಂಕ ಮಸ್ತ್ ಈಸಿ ಆಂಡ್ ಬೊಕ್ಕ ಶೂಟಿಂಗ್ ಆರು ಪನ್ನ ಕತ್ತಿತ್ತ ಸಿಚುವೇಶನ್ ಒಂಜಾತ್ ಕಷ್ಟ ಅಂಡು ಪಂಡ ಕೆಲವು ಮತ್ತ ಆ ಸಂದರ್ಭಡು ಶೂಟಿಂಗ್ ಟೈಮ್ಡು ಅಂಚಿನ ಪಾತ್ರದ ಉಲಾಯಿ ಪೋಯರ್ ಒಂಚೂರು ಕಷ್ಟ ಅಂಡ್ ಬಟ್ ಮ್ಯಾನೇಜ್ ಆಂಡ್
ಅವು ಆರು ಸ್ವತಃ ಆಕ್ಟರ್ ಏನಿರ್ದಾರ ಶಿವಧ್ವಜ್ ಆಕ್ಟರ್ ಏನಿರ್ದಾರ ತೂಲ್ ಹೆಂಗೆ ಇಂಚೆ ಬೋಡು ಆ ಸಂದರ್ಭಡಾಯಿ ಇಂಚ ಫೀಲ್ ಮನ್ಪೆ ಇಂಚಿನ ಬೇನೆ ಉಂಡ ಉಳ್ಳಾಡು ಕೆಲವೊಂದು ಸಲ ಕಷ್ಟ ಒಂದುಂಡು ಇಂಚಿನೇನು ಮಾತಾಡ್ರಿ ಎಕ್ಸ್ಪ್ಲೈನ್ ಮಂತೊಂದು ಪೋಯಿನಿರ್ದಾರ ಕ್ಯಾರೆಕ್ಟರ್ ಮಸ್ತ್ ಈಸಿ ಆಂಡಕ್ಕೆ ಮೋಹನ್ ಶೇಣಿ ಒಲ್ತಾರು ಅರ್ನ ದಾದ ಹಿನ್ನೆಲೆ ಎಂಜಿನ ಕಲ್ತದೇರು ಎಂಚ ಈ ಫೀಲ್ ಎನ್ನ ಸ್ವಂತ ಊರು ಸುಳ್ಯ ಹೈಯರ್ ಪ್ರೈಮರಿ ಸುಳ್ಯ ಡ್ಯಾಂಡ್ ಶೇಣಿ ಡ್ಯಾಂಡ್ ಶೇಣಿ ಪನ್ಪಿನ ಊರೇ ಅಂದ್ ಊರ್ದ ಪುದರ್ ಶೇಣಿ ಸುಳ್ಯಾಡು ಒಂಜಿ ಊರ್ದ ಪುದರ್ ಶೇಣಿ ಅಂದ್ ಪ್ರೈಮರಿ ಮುಟ್ಟ ಶೇಣಿಡು ಹೈಯರ್ ಪ್ರೈಮರಿ ಕೋಟೆಮುಂಡುಗಾರು ಬೊಕ್ಕ ಹೈಸ್ಕೂಲು ಕುಕ್ಕು ಜಡ್ಕ ಚೊಕ್ಕಡೆ ಹೈಸ್ಕೂಲ್ ಕುಕ್ಕು ಜಡ್ಕ ಅಂದು PUC ಸುಳ್ಯ ಜೂನಿಯರ್ ಕಾಲೇಜ್ ಮುಂದೆ ಕೇಪಿಟ್ಟಿಡು ಒಂಜು ವರ್ಷ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಂತಿದ್ದೇನೆ ಎಡ್ದಕ್ಕ ರಂಗಾಯಣ ಪೋಯಿನ ಐದಕ್ಕ ಡಿಗ್ರಿ ಮಂತೆ ಕಂಪ್ಲೀಟ್ ಆಯ್ಜಿ ಮೈಸೂರು ಯೂನಿವರ್ಸಿಟಿಡು ಐದಕ್ಕೆ ಒಂಜಿ ಎಂಜೋಡು ವರ್ಕ್ ಮಂತೊಂದಿತ್ತೆ ತರಿಕಿಟ ಕಲ ಕಮ್ಮಟ ಅಂದು ಕಲ್ಚರಲ್ ಟೀಮು ಆಯ್ತೊಟ್ಟಿಗೆ ಬ್ರೇಕ್ ಥ್ರೂ ಒಂಜಿ ಎಂಜೋಡು ವರ್ಕ್ ಮಂತೊಂದಿತ್ತೆ ಮೂಲ ಬಂಟ್ವಾಳಡಿ ಐದಕ್ಕೆ 2013 ಶಿವಮೊಗ್ಗಡ ಒಂಜಿ ವರ್ಕ್ಶಾಪ್ ಆಪುಂಡು ಬ್ಯಾಕ್ ಸ್ಟೇಜ್ ವರ್ಕ್ಶಾಪ್ ಪುರುಷೋತ್ತಮ್ ತಲವಾಟ ಅಂದ 6 ಮಂತಿನ ಆ ವರ್ಕ್ಶಾಪ್ಡು ನೀನ ಸಂಬಂಧ ಸೀನಿಯರ್ ನಕಲು ವರ್ಕ್ಶಾಪ್ ಪಗೆಲ ಮತ ವರ್ಕ್ ಇಪ್ಪುಂಡು ರಾತ್ರಿ ಕುಲು ಒಂದು ನೀನ ಸಂಬಂಧ ಕತೆ ಪಾನ ನಿಂತಿರು ಎಂಕ್ಲೆಗೆ ಅಲ್ಪ ಅಂಚ ಮಂತಿತ್ತ ಇಂಚ ಮಂತಿತ್ತ ಅವು ಮಂತಿತ್ತ ಆ ಕ್ಯಾರೆಕ್ಟರ್ ಇಂಚಿತ್ತಿನಿಂದ ಇಡೀ ನೀನ ಸಂಬಂಧ ಕತೆ ಪಾನ ನಿಂತಿರು ಇಂಕ 2002 ನೀನ ಸಂಬಂಧ ಆಸೆ ಇತ್ತಿಂಡಿ ನೀನ ಸಂಬಂಧ ನಾಟಕಲ್ಲ ತೂದಿತ್ತ ಅವಾಗ ತುಮಾರಿ ಪಂಪನಲ್ಪ ಒಂಜಿ 2 ವರ್ಷ ಕಂಟಿನ್ಯೂ ಎಂಕ್ಲ ವರ್ಕ್ಶಾಪ್ ಓದಿತ್ತ ಅಲ್ಪದ ಅಪ್ಪಗನ ಆಸೆ ಇತ್ತಿಂದ ಆಡ ರೀಚ್ ಆಯ್ರ ಆಯ್ಜಿ 2013 ಎಂಕ ಪಿರ ನೀನ ಸಮ ಪೋಂಡದಾನೆ ಅಂದ್ ಯಾನ್ಲೆನ ಫ್ರೆಂಡ್ ಅಂದಂದು ಕೃಷ್ಣಪ್ಪ ಬಂಬಿಲ ಅಂದ್ ಒಂಜಿ ಆಸೆ ಅಂಡಿ ಶಿವಮೊಗ್ಗದ ವರ್ಕ್ಶಾಪ್ ಮುಗಿದ ಬನ್ನಗ ಸಾಗರ ಹೋದ ಅಪ್ಲಿಕೇಶನ್ ಪತ್ತೊಂದೇ ಬತ್ತ ಅಪ್ಲೈ ಮಂತೆ ಫಸ್ಟ್ ಅಟೆಂಪ್ಟೆಡ್ ಸೆಲೆಕ್ಟ್ ಆಗಿ ಫಸ್ಟ್ ಡೇ ಆಫ್ ಕೊರಮ್ಮದ ಶೂಟ್ ದಲ್ಲ ನೆನಪುಂಡ ಫಸ್ಟ್ ಡೇ ದ ಒಂಜಿ ಪಾತೆರ ಉಂಡು ಏತೆ ಎಡ್ಡೆ ಮಲ್ಲ ಕಲಾವಿದೆಲ ಆದಿಪ್ಪು ಏತೆ ನುರಿತ ಕಲಾವಿದೆ ಆದಿಪ್ಪು ಫಸ್ಟ್ ಡೇ ಒಂಜಿ ಕ್ಯಾಮರಾ ತೂನಾಗನ ಹೊಸ ಡೈರೆಕ್ಟರ್ ನೊಟ್ಟಿಗೆ ಆಕ್ಟಿಂಗ್ ಮನ್ಪುನಾಗ ಒಂತೆ ಆಂಡಲ ನರ್ವಸ್ ಆಪೇರು ಎಂಕಂತೂ ಪ್ರತಿ ಸಲ ನರ್ವಸ್ ಆಪುಂಡೆ ಕ್ಯಾಮರಾದ ಪ್ರತಿ ಕ್ಯಾರೆಕ್ಟರ್ ಪೋನಾಗಲ್ಲ ಎಂಕ್ ನರ್ವಸ್ ಆಪುಂಡೆ ಅವು ನಾಟಕ ಆಡ್ಲಾತೆ ಅವು ಮೂಲೆಂಚಿನ ತಿಗಲಡಿ ಬಜ್ಜಿಲು ಕುಟ್ಟಿನ ಅಂತಾರೆ ಅವು ಚಿಟ್ಟೆ ಬರದಾಡ್ಲಿಕ್ಕೆ ಅವು ಆಪುಂಡೆ ಎಂಕ್ ಪ್ರತಿ ಸಲ ಅಲ್ಲ ಬೊಕ ಏತು ಸಲ ಪನ್ಪೇರು ಅವು ಆಂಡನೆ ಎಡ್ಡೆ ಅಂದ್ ಪನ್ಪೇರು ಕುಡುಂಜಿ ಪ್ರತಿ ಸಲ ಆಯಿ ಬುಕ್ಕ ಸಮಾಧಾನ ಆಪುಜಿ ಎಂಕಂತ ಸಮಾಧಾನ ಆಪುಜಿ ನಾನು ಬೇತಾದನ ಮನ್ ಪಡಿತೀನಿ ತಾನೆ ಇದು ಇತ್ತೆಲತೆ ಪಡ್ಡಾಯಿ ತುನಗಲ ಆಪುಂಡು ಕೊರಮ್ಮ ತುನಗಲ ಆಪುಂಡು ಇಜಿಂದ ಜನಗಣಮನ ಮನ್ ತಿಪ್ಪನಗಲ ಆಪುಂಡು ಅಶೋ ತುನಗ ಬೇತದಾದನ ಆವಡಿತ್ತಿನ ತಂದು ಎಂಕ ಅನಿಸೊಂದಿಪ್ಪುಡು ಕೊರಮದ ಫಸ್ಟ್ ಡೇ ಅವೇ ಕಾಸ್ಟ್ಯೂಮು ಈ ತೆಲ್ಲೆ ಒಂಜಿ ತುಂಡು ಬೈರಸ್ ಬೊಕ್ಕ ಮೋನೆಗೆ ಮೇಕಪ್ ಆರ ಎಂಕ್ಲೆಗೆ ಬಿಡ್ದು ಕೊರಿಯರು ನಿಕ್ಲೆಗೆ ಬಿಡ್ತೀನಿ ನಾವು ಒಂದು ಬೊಕ್ಕ ಕಡಗ ಎನ್ನ ಫ್ರೆಂಡ್ ಕೆಬಿತ ಮತ್ತೆ ಎನ್ನ ರವಿ ಇಂದೋರು ಇಲ್ಲೇ ನೆಟ್ ಆಕ್ಲ ಮಂತಿದೆ ರವಿಂದೆ ಆಯ್ ಕಡಗ ಬರ ಮಂತ್ ಕೊರಿ ಬೊಕ್ಕ ಕೈಗೆ ಕಟ್ನವು ಕೆಬಿತ ಬೊಕ್ಕ ಮುಟ್ಟಾಳೆ ಮತ್ತೆ ಊರು ಕಥ ಪದ ಮತ್ತಿತ್ತೆ ಮೈ ಬಣ್ಣ ಹಂಚ ಬೋಡು ಒಂದು ಲುಕ್ದ ಐಟೆ ಪೋಂಡು ಈಗ ಭಾರಿ ನೆನಪಿಪ್ಪುಂಡ ಇಡೀ ಸಿನಿಮಾ ಶೂಟಿಂಗ್ ಎಂಕ್ಲು ಮಸ್ತ್ ಎಂಜಾಯ್ ಮಂತಿದ್ದ ಮಾತಿರ್ಲ ಅವೇ ಬಿಂದು ಪನ್ಲೆಕ್ಕನೆ ಏರ್ಲ ಅಹಂ ತೋಜ ಒಂದಿಜ್ಜಾಂಡ್ ಮಸ್ತ್ ಫ್ರೆಂಡ್ಲಿ ಆಯ್ತಾರೆ ಬೊಕ್ಕ ಆ ಇಡೀ ವಾತಾವರಣನೇ ಆ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ ಆಯ್ರ ಎಂಕ್ಲಿಗೆ ಹೆಲ್ಪ್ ಒಂದಿತ್ತು ಆ ಗೊತ್ತದ ಇಲ್ಲಿ ಅಲ್ತ ಕೊಟ್ಯ ಅಲ್ಪ ಕತ್ತಿ ಕುಟ್ನ ಒಚ್ಚಿ ಆದಿಪ್ಪು ಇಜಿನ ಮುಟ್ಟಳೆ ಒಂದು ಮಾತು ಎಂಕ್ಲಿಗೆ ಮಸ್ತ್ ಸಪೋರ್ಟ್ ಮಂತಿದ್ದೀನಿ ಎಂಕ್ಲಿಗೆ ಕ್ಯಾರೆಕ್ಟರ್ ಕಟ್ಟ್ಯಾರೆ ಇತ್ತ ಟ್ರೈಲರ್ ಒಂಜಿ ಸೀನ್ ಉಂಡು ಅವು ಸಿನಿಮಾಟ್ಲ ಉಂಡು ಮೋಹನ್ ಶೇಣಿಗೆ ಪಿರೋಡ್ದು ಬದಲು ಕನಕದ ಉಂಡು ಪಾಡುವೇರು ಅವು ನಿಜವಾದ ಹಾಕದಿನ ಆಕ್ಚುಲಿ ಅವು ನಿಜ ಹಾಕಿದೇರಿ ಅಂಡ ಒಂಚೂರು ಬಂಬು ಲೆಕ್ಕ ಇತ್ತೀನಿ ಒಂಚೂರು ಸ್ಮೂತ್ ಇತ್ತೀನಿ ಸರಿಟ ಹಾಕಿದೇರಿ ಹಾಕಿದ್ರೆ ನನಗೆ ಎಲ್ಲಿ ಕೊಂಚ ಮಾರ್ಕಲ್ಲ ಆದಿತ್ತು ನಾವು ರಿಯಲ್ ಹಾಕಿದ್ದೀರಿ ಅಂಚಿನ ನೆಟ್ ಅಂಚಿನ ಸಿಚುವೇಶನ್ ಪಡ್ಡ ಇಡ್ಲಾತೀನಿ ಇಂಕ ಅವು ಮಕ್ಕಳು ರಡ್ಜ ಬತ್ತದ ಇಂಕ ಹಾಕಿರಂಡು ಸರ್ರಿ ಹಾಕೊಂದಿಲ್ಲ ಯಾನು ನೆತ್ತ ನೆಕ್ ಅಂಚಿನ ಉಪ್ಪದ ನೀರ್ಗೆ ಬೂರ್ದ ಇಂಕ ಪಂಡ್ರ ಒಂದಿಜ್ಜಿ ಟೇಕ್ ಆ ಒಂದುಂಡು ಆಯುರ್ದ ಕತ್ತಿನ ಫುಲ್ಲು ಮುಲ್ಪ ಮಾರ್ಕೆ ಅಂದಂದು ಅಂಚಾರು ಫುಲ್ಲು ರೋಷ ಹಾಕೊಂಡಿತ್ತೀರಿ ನೆಟ್ಲ ಅಂಚನ ಆದಿತ್ತು ಬಟ್ ಅವು ಕ್ಯಾರೆಕ್ಟರ್ ನನಗ ಹಾವೇನು ಬುಡ್ದುಕೊರ ಆಪಿಜದೆ ಶಿವಧ್ವಜ್ ಶೆಟ್ರು ಪಂಡೇರಿ ರೇಖಾತೇನು ಇರೇನು ಒಪ್ಪಾಯೇರಿ ಪಾತ್ರಗೆ ಇರ್ ಬರುಡು ಪಂಡದು ಸೆಟ್ಟಡ್ ಇರಡೆ ಎಂಚ ಇತ್ತೀರು ಪಂಡದು ಆ ಒಂಜಿ ಪಾತ್ರದ ಇರೇಗಾರ ಪಂದು ಕೊರಂತಿನ ರೀತಿ ಎಂಚ ಇತ್ತನದು ಪಂಡದು ಆರು ಯಾಂತಿನ ಮಸ್ತ್ ಡೈರೆಕ್ಟರ್ನ ಇಟ್ಟು ಅಂಬಿರು
ಅಭಯ್ ಸಿಂಹ ಬೊಕ್ಕ ಅಭಯ್ ಸಿಂಹ ಬುಡ್ನ ಬೇರೆ ಒಂತುವೇರು ಆರು ಲಂಚ ಸೈಲೆಂಟ್ ಆದ ವರ್ಕ್ ಮನ್ಪವೇರು ಬೇರೆ ಲಂಚನೆ ಸೈಲೆಂಟ್ ಆದ ವರ್ಕ್ ಮನ್ಪವೇರು ವರ್ಕ್ ದೆಪ್ಪ ಹೊಂದಿತ್ತೇರು ಅರಗಿದಾದ ಬೋಡು ಅವೇನು ದೆಪ್ಪ ಹೊಂದಿತ್ತೇರು ಒಂದು ಸಿಚುವೇಶನ್ ಇಂಚ ಬರೋಡು ಒಂದು ಅವು ಅಂಚನೆ ಯಾರು ದೆಪ್ಪ ಹೊಂದಿತ್ತೇರು ಕೆಲವೊಂದ್ಸಲ ಹಿಂಗೆ ಸಮಾಧಾನ ಹೊಂದಿದ್ದಾನೆ ಸರ್ ಇಚ್ಚಿ ಅವು ಆತುಂಡು ಆಡ್ರಿ ಯಾವ ಆತು ಸರಿ ಉಂಡು ಪನಂತೇರು ಆತು ಒಂಜಿ ಸೈಲೆಂಟ್ ನಿರ್ದೇಶಕ ಏನು ಪನ್ನುವಲ್ಲಿ ಇತ್ತೆ ತುಳುಟು ಆ ಟೈಪದ ಸಿನಿಮಾಲು ಬರಂದುಲ್ಲ ಐಟ್ ಓವು ಯಶಸ್ಸಾವಂದುಲ್ಲ ಇದೇ ಗೊತ್ತು ಇಂಚಿನ ಒಂಜಿ ವಿಭಿನ್ನ ಪ್ರಯತ್ನ ಬಂದಾಗ ಇತ ಮೋಹನ್ ಶೇಣಿಲ್ ಒಂಜಿ ಸುಳ್ಳೆದವರಿ ಹುಡುಗಿ ಅಲ್ತವ್ರಿ ನಾರ್ಮಲ್ ಆಡಿಯನ್ಸ್ ಅದು ಇರಕೊಂಜಿ ಪೋಡಿಗೆ ಉಂಡ ಪಂಡ ಇನ್ನೆಕ್ ಏತ್ ರೆಸ್ಪಾನ್ಸ್ ಬರು ಇಂಚಿನದ ಅಂದಂದ ಒಂಜಿ ಪೋಡಿಗೆ ಸತ್ಯ ಉಂಡು ದಾಯ ಗೊತ್ತಿನ ಇತ್ತೆ ಕಾಮಿಡಿ ಸಿನಿಮಾ ಅವು ಆಯ್ತು ಒಂಜಿ ಟ್ರೆಂಡೇ ಉಂಡೆ ಅವೇನು ದೂರ ರೀಚಿ ಆತ್ ಸ್ಟ್ರಗಲ್ ಮಂತದ ಆಯ್ತು ಪಿರೋದ ಸ್ಟ್ರಗಲ್ ಬೇತೇನೆ ಆತ್ ರೀಚ್ ಮನ್ಪವನ್ನೆಲ್ಲ ಒಂಜಿ ಮಲ್ಲ ಸಾಹಸನೆ ಅವು ಐತೊಟ್ಟಿಗೆ ಕೆಲವು ಪನೊಂದಿಪ್ಪೇರು ಆ ಸಿನಿಮಾ ಬನ್ನ ಪನ್ಪೇರು ಈ ಕಂಟೆಂಟ್ ಸಿನಿಮಾಡು ಮಲಯಾಳಂ ಸಿನಿಮಾದಲ್ಲ ದಾಲ ಮನ್ಪೇರು ಆ ಪೂಜಾ ಅಂತ ಪನೊಂದಿಪ್ಪೇರು ಅವೇನು ಇಂಕ್ಲ ಕೇಂದಲ್ಲ ಯಾನಿತ್ತ ಪನ್ರಿಪ್ಪು ಅಂಚಿನ ಸಿನಿಮಾ ಬೈದ್ದೀನಿ ಗೆಲ್ಪಲ್ಲ ಎಂದು ಯಾ ಪನ್ರಿಪ್ಪುನಿ ಐತೆ ಮಲಯಾಳಂ ಸಿನಿಮಾಡು ಖಾಲಿ ಕತೆ ಮಾತ್ರ ಅಲ್ಪ ನಾಯಕೆ ಕಾಮಿಡಿಯಲ್ಲಿ ಇಜ್ಜಿ ಒಂಜಿ ಬಿಲ್ಡಪ್ ಸಾಂಗ್ ಇಜ್ಜಿ ಅಂಚಿನ ದಾಲ್ ಇಜ್ಜಿ ಹೀರೋನ ಬಿಲ್ಡಪ್ ಎಂಟ್ರಿ ಇಜ್ಜಿ ಅಂಚಿನ ಪುರ ದಾಲ್ ಇಜ್ಜಂದೆ ಅಂಚಿನ ಒಂಜಿ ಮಂತದಿರತ್ತೆ ಅಂಚಿನ ಆಡಿಯನ್ಸ್ ಉಳ್ಳೇರು ನಮಕ್ ತುಳು ಉಟ್ಲ ಉಳ್ಳೇರು ಇಜ್ಜಿಂದ ಕನ್ನಡದ ದಕ್ಲು ಮಲ್ಪ ತುಳು ಸಿನಿಮಾ ತೂಪುನಕ್ಲೆಲ್ಲ ಉಳ್ಳೇರು ಅದೇ ಯಾ ಪನ್ಪುನಿ ಇತ್ತೆ ಅಂಚಿನ ಆ ಸಿನಿಮಾ ತೂದು ತುಕ ಗೆಂದಲ್ಲ ಎಂದು ಎಸ್ ಕರೆಕ್ಟ್ ಕೊರಮ್ಮ ಮೋಹನ್ ಶೇಣಿನ ಅರ್ನ ಒಂಜಿ ಸಿನಿಮಾ ಕೆರಿಯರ್ ಏತ್ ಸ್ಪೆಷಲ್ ಸಿನಿಮಾ ಎಂಕ್ ಪ್ರತಿ ಸಿನಿಮಾಲ ಒಂಜಿ ಸ್ಪೆಷಲೇ ಆಪುಂಡು ಕೊರಮ್ಮ ಯಾನ್ ಲೀಡ್ ಆದ ಮಂಚಿನ ಒಂಜಿ ಮೂಜಿನ ಸಿನಿಮಾ ಎನ್ನ ಮಸ್ತ್ ಇಷ್ಟದ ಕ್ಯಾರೆಕ್ಟರ್ ಮಸ್ತ್ ಖುಷಿ ಆತುಂಡು ಆತೆ ಇತ್ತೆ ಬಿಡುಗಡೆಗೆ ರೆಡಿ ಉಂಡು 11 ತಾರೀಕಿಗೆ ರಿಲೀಸ್ ಆವೊಂದುಂಡು ಸಿನಿಮಾ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಡು ಮಾತಕಡಲು ಫ್ಲೆಕ್ಸ್ ಬೂರ್ದು ಶೇಣಿನ ಫೋಟೋ ಉಂಡಿತ್ತು ಅರ್ನ ಊರುಡ್ಲ ಫ್ಲೆಕ್ಸ್ ಬೂರ್ದಿಪ್ಪು ಇರ್ನ ಒಂಜಿ ಸರ್ಕಲ್ ಫ್ಯಾಮಿಲಿ ಫ್ರೆಂಡ್ಸ್ ತಗೊಂಡು ಏತ್ ಕ್ಯೂರಿಯಾಸಿಟಿ ಡುಲ್ಲೇರು ತುಯ್ಯರ್ ಏರೇನು ಕೊಡರ ಬಿಗ್ ಸ್ಕ್ರೀನ್ ಅಂದ್ ಮಸ್ತ್ ಎಕ್ಸೈಟ್ ಆದುಲ್ಲೇರು ಪ್ರತಿ ವಾಟ್ಸಪ್ ಸ್ಟೇಟಸ್ ಅವು ಒಂದು ಅಲ್ಪ ಅಲ್ಪ ಮಾತ ಫೋನ್ ಉಡ್ಲ ಪನೊಂದುಲ್ಲೇರು ಮಾತ ಪ್ರಚಾರ ಮಂತೊಂದುಲ್ಲೇರು ಸತ್ಯ ಕಾತೊಂದುಲ್ಲೇರು ಫ್ರೆಂಡ್ಸ್ ನಕ್ಲೆ ಮಾತಿರ್ಲ ಕೊಡೊಂಜಿ ಇಂಚಿನ ಕ್ಯಾರೆಕ್ಟರ್ ತುಯ್ಯಾರ ನಮ್ಮ ತುಳು ಆಡಿಯನ್ಸ್ ಒಂಜಿ ಪ್ರೀತಿಡ್ ಒಂಜಿ ವಿನಮ್ರವಾದ ಒಂಜಿ ವಿನಂತಿ ಮನ್ಪುನಿ ಬಂದಾಂಡ ಈ ಸಿನಿಮಾನ್ ಬತ್ತು ತೂಲೆ ಮನ್ಪುನ ಒಂಜಿ ಕಾರಣ ದಯಪಂಡ ಮಸ್ತ್ ಮಲಮಲ್ಲ ಸಿನಿಮಾದೊಟ್ಟಿಗೆ ಕೊರಮ ಬರೊಂದುಂಡು ಪ್ರದರ್ಶನ ಒಂಜಾತ್ ಬದಲಾವಣೆ ಎಲ್ಲ ನಮಕದಲ್ಲ 10 ಶೋ ತಿಕ್ಕಿದಿಜ್ಜಿ ಉಪ್ಪುನೆ ಲಿಮಿಟೆಡ್ ಶೋ ಒಂಜಿ ಪ್ರೀತಿಡ್ ಆಹ್ವಾನ ಕೊರ್ಪುಂಡ ಮಾತ ತುಳು ಬಾಂಧವರಿಗೆಲ್ಲ ಪನ್ಪುಂದಾದಂಡ 2-3 ಸಿನಿಮಾ ಎಲ್ಲಂಜಿ ರಿಲೀಸ್ ಆಯ್ರ ಇಪ್ಪನೇ ಇರ್ದಾರ ಅಕಲ್ ದಾಯ ಕೊರ್ಪುಜೇರು ಬಂಡ ತುಳು ಮುಲ್ಪ ಎಲ್ಲ ತೂಪುಜೇರು ಅಂಚಾರ ಇಂಕ್ಲ ಐಕೆ ಸ್ಲಾಟ್ ಕೊರ್ಪ ಅಂದು ದಿನಟ್ಟೊಂಜಿ 15 ಶೋ ಉಂಡು ದಂಡ ಇಟ್ಟು ಒಂಜಿ 2 ಶೋ ಮಾತ್ರ ತುಳು ಸಿನಿಮಾಗ ಕೊರ್ತೇರು ಅವತ್ತು ಎಂಕ್ಲ ಈ ಸಿನಿಮಾನ ತೂಪ ಐತ ಟೈಮ್ ನೆಕ್ ಕೊರ್ಲೇದು ನಿಕ್ಲೆ ತೊಜ್ಪಾದ ಕೊರಡು ಆ ನಂಬಿಕೆ ನಿಕ್ಲು ತೊಜ್ಪಾದ ಕೊರ್ಪಾರ ಬಂತು ನಾವು ಹೆಂಗುಂಡು ಬೊಂಬಾಟ್ ಸಿನಿಮಾ ತೂಪನ ಮಾತ ವೀಕ್ಷಕರಿಗ್ಲ ಬೊಕ ತುಳುನಾಡ್ದ ಮಾತ ಬಾಂಧವರಿಗ್ಲ ಇನ್ನ ವಿನಂತಿ ದಯದೀದು ಎಲ್ಲೇ ನಿಕ್ಲು ಪ್ರೋತ್ಸಾಹ ನೆಕ್ ಮಲ್ತಾರೆ ನಂಡ ನಲ್ಲಾತು ಪ್ರೊಡ್ಯೂಸರ್ ನಕ್ಲು ಬರ್ಪೇರು ನಲ್ಲಾತು ಡೈರೆಕ್ಟರ್ ನಕ್ಲು ಬರ್ಪೇರು ಇಂಚಿನ ಕತೆ ಎಲ್ಲ ಮನ್ಪೋಲಿ ನನ್ಪುನ ಒಂಜಿ ಕತೆಗಾರರ ನಕ್ಲು ಎನ್ನಲ ಒಂಜಿ ಸಿನಿಮಾ ಮನ್ಪುಲೆ ನನ್ಪುನ ಒಂಜಿ ಕತೆಗಾರರ ನಕ್ಲು ಪುಟ್ಟುವೇರು ಮಸ್ತ್ ಕಲಾವಿದರ ನಕ್ಲು ಪುಟ್ಟುವೇರು ನೆಕ್ ಮಾತ ಅವಕಾಶ ಆಪುಣು ನಿಕ್ಲೆರ್ದಾರ ಅಂದು ಐಕ್ಬೋಡಾದು ಮಾತೆಲ್ಲ ಥಿಯೇಟರ್ಡ್ ಬತ್ತು ಸಿನಿಮಾ ತುಲೆ ಗೆಂತಲೆ ಎಸ್ ಇರ್ನ ಈತು ಪೊರ್ತು ಕೊರ್ನೇಕ್ ಸೋಲ್ಮೇಲು ಥ್ಯಾಂಕ್ ಯು ಇತ್ತೆ ನಮ್ಮೊಟ್ಟಿಗೆ ಕೊರಮ್ಮ ಸಿನಿಮಾದ ನನೊಂಜಿ ಮುಖ್ಯ ಪಾತ್ರಧಾರಿ ನಂಚಿನ ಬಿಂದು ರಕ್ಷಿದಿಲ್ಲೇರು ಮೇಡಮ್ ಮೊದಲನೇದಾಗಿ ನಮಸ್ಕಾರ ಹೇಗಿದ್ದೀರಿ ನಾನು ಆರಾಮ್ ಈಗ ಕೊರಮ್ಮ ಸಿನಿಮಾ ಫಸ್ಟ್ ಶಿವದಾಸ್ ಶೆಟ್ಟಿ ಅವರು ಕಾಲ್ ಮಾಡಿದ್ದೇನಾದ್ರೂ ನೆನಪಿದೆಯಾ ಯಾವಾಗ ಕಾಲ್ ಮಾಡಿದ್ರು ಅಂತ ಎಕ್ಸಾಕ್ಟ್ ಡೇಟು ಎಲ್ಲ ನಂಗೆ ನೆನಪಿಲ್ಲ ಬಟ್ ಕಾಲ್ ಮಾಡಿ ಈಗೊಂದು ಸಿನಿಮಾ ಮಾಡ್ತಾ ಇದ್ದೇನೆ ಅದಕ್ಕೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರು ಸೊ ನನಗೆ ಸ್ಕ್ರಿಪ್ಟ್ ಕೊಡಿ ನಾನು ಓದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಒಂದು ಮೀಟಿಂಗಲ್ಲಿ ಅವರು ಅಷ್ಟು ಕತೆ ಹೇಳಿದ ಮೇಲೆ ಓಕೆ ಮಾಡ್ಬೋದು ಅಂತ ಅನ್ನಿಸ್ತು ಈಗ ಸ್ಕ್ರಿಪ್ಟ್ ಕೊಟ್ರು ಅಂತ ಹೇಳಿದ್ರಿ ಲೈಕ್ ಆ ಪಾತ್ರ ಒಂಥರ ಈಗ ನಾರ್ಮಲ್ ನಮ್ಮ ಕ್ಯಾಶುವಲ್ ಈ ತರಹದ ಪಾತ್ರ ಅಲ್ಲ ಅದು ಸ್ವಲ್ಪ ತುಂಬಾ ಹಿಂದೆ ಹೋಗ್ಬೇಕಾಗತ್ತೆ ಅವರದೇ ಒಂದು ಉಡುಗೆ ತೊಡುಗೆಗಳ ರೀತಿ ಶೈಲಿ ಮಾತನಾಡುವ ಭಾಷೆಯಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಇದೆ ನಿಮ್ಮನ್ನು ನೀವು ಆ ಪಾತ್ರಕ್ಕೆ ತಯಾರು ಮಾಡಿಕೊಂಡಂತಹ ರೀತಿ ಆ ಬಟ್ಟೆ ಆಗಿರಬಹುದು ಮಾತಿನ ಶೈಲಿ ಆಗಿರಬಹುದು ಹೇಗಿತ್ತು ಅಂತ ಅದು ಮೊದಲು ನನಗೆ ಯೋಚನೆ ಬಂದಿದ್ದೆ ಕಾಸ್ಟ್ಯೂಮ್
ಸೊ ಕಾಸ್ಟ್ಯೂಮ್ ಹೇಗೆ ಮಾಡೋದು ಅಂತ ಅದಕ್ಕೆ ಅವ್ರು ನಂಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ರು, ನೀವೇ ಡಿಸೈಡ್ ಮಾಡಿ, ನೀವೊಂದು ಡಿಸೈನ್ ಮಾಡಿ ಅಂತ. ಸೊ ನನ್ನದೊಂದು ಹಳೇದೊಂದು ಅಂದರೆ ಇನ್ನೂ ರಿಲೀಸ್ ಆಗಿಲ್ಲ ಆ ಮೂವಿ, ಅದರ ಒಂದು ರೆಫರೆನ್ಸ್ ಇಟ್ಕೊಂಡು ಹೀಗೆ ವರ್ಕ್ ಮಾಡ್ಬೋದಾ ಅಂತ ಒಂದು ಯೋಚನೆ ಬಂತು. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಎಲ್ಲ ಅಲ್ದಿದ್ದೀನಿ ನಾನು, ಅಂದರೆ ಪರ್ಟಿಕ್ಯುಲರ್ ಆ ಕಾಟನ್ ಕ್ಲಾತ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿನ ಬೇರೆ ಬೇರೆ ಮಾರ್ಕೆಟ್ ಅಲ್ದು ಆ ಥರದ ಬಟ್ಟೆನ ಹುಡುಕಿ ಕೊನೆಗೂ ನನಗದು ಸಮಾಧಾನ ಸಿಗದೆ ಮತ್ತು ಕಡೆಗೂ ಟೀಮ್ ಕಡೆಯಿಂದ ಸಿಕ್ಕಿತ್ತು. ಸೊ ಒಂದು ಡಿಸೈನ್ ಇತ್ತು ರೆಡಿ ಡಿಸೈನ್, ಬೇರೆ ಮೂವಿಲಿ ಮಾಡಿದ್ರಿಂದ ಆ ಥರನೇ ಮಾಡ್ಬೋದು ಅಂತ. ಬಟ್ ನಾನು ಬಳಸಿರಲಿಲ್ಲ ಆ ಥರ ಕಾಸ್ಟ್ಯೂಮ್ನ. ನನ್ನ ಕೋ ಆ್ಯಕ್ಟ್ರು ಆ ಮೂವಿಲಿ ಇನ್ನೊಂದು ಮೂವಿಲಿ ಬಳಸಿದ್ರು, ಆ ಥರ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಅದು ವಿತೌಟ್ ಬ್ಲೌಸ್ ಇತ್ತು, ಸೊ ಇದಕ್ಕೆ ವಿತ್ ಬ್ಲೌಸ್ ಮಾಡಿಕೊಂಡು ಅದನ್ನು ಮಾಡಿದ್ವಿ. ಮತ್ತು ಆ ಸಿನಿಮಾದಲ್ಲಿ ನನ್ನ ಕೋ ಆ್ಯಕ್ಟ್ರು ಆ್ಯಕ್ಟ್ ಮಾಡಿದ್ರಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಈ ಸಿನಿಮಾದಲ್ಲೂ ಅದು ನನಗೆ ಹೆಲ್ಪ್ ಆಯಿತು. ಅವರು ಒಂಥರ ನನಗೀಗ ಇಳವಿಟ್ಲ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದ್ದು. ಸೊ ಅವ್ರು ನನ್ನ ಅಕ್ಕನ ಕ್ಯಾರೆಕ್ಟ್ರ್ ಮಾಡಿದರು, ಆ ಕ್ಯಾರೆಕ್ಟ್ರ್ ಮೂಲಕ ನಾನು ಇದನ್ನು ಡೆವಲಪ್ ಮಾಡ್ತಾ ಹೋದೆ. ಈಗ ಸುಮಾರು ಸಿನಿಮಾ ನೀವು ಮಾಡಿರಬಹುದು, ಕೊರಮ್ಮ ಬಿಂದು ಅವರ ಲೈಫಲ್ಲಿ ಎಷ್ಟು ಸ್ಪೆಷಲ್ ಸಿನಿಮಾ ಅಂತ? ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ, ಯಾಕೆಂದರೆ ನಾನು ಆ ಥರದ್ದೊಂದು ಜೀವನನ ಮಾಡೇ ಇಲ್ಲ. ಅಂದರೆ ಕೊರಮ್ಮದಲ್ಲಿ ಮಾಡಿರೋ ಕ್ಯಾರೆಕ್ಟರ್ ಏನು ಜೀವನ ಇದೆಯಲ್ಲ, ಅಷ್ಟು ತಳ ಸಮುದಾಯದ ಒಂದು ಲೈಫನ್ನು ನಾನು ನೋಡಿಲ್ಲ. ಅದನ್ನು ಒಂದು ಕ್ಯಾರೆಕ್ಟರ್ ಮೂಲಕ ಅನುಭವಿಸ್ಕೊಂಡು ಮಾಡಿದ್ರಿಂದ ಅದು ನನಗೆ ಸ್ಪೆಷಲ್ ಅಂತ ಅನಿಸುತ್ತೆ. ನಾನಲ್ಲದ ಮತ್ತೊಂದನ್ನೇನೋ ನಾನು ಅನುಭವಿಸ್ತಾ ಇದ್ದೀನಿ, ಅದನ್ನು ಜೀವಿಸ್ತಿದ್ದೀನಿ ಅಂತ ನನಗನ್ಸುತ್ತೆ. ಈಗ ನಾನು ಈ ಸಿನಿಮಾ ನೋಡಿರೋದ್ರಿಂದ ನಿಮ್ಮ ಒಂದೆರಡು ಆ ಒಂದು ಪರ್ಟಿಕ್ಯುಲರ್ ಸೀನ್ನ ಬಗ್ಗೆ ನಾನು ಹೇಳ್ತೀನಿ. ಲೈಕ್ ಆ ಒಂದು ಸೀನ್ ಮಾಡುವಾಗ ನಿಮ್ಮ ಯಾವ ರೀತಿ ನಿಮಗೆ ಅನ್ನಿಸ್ತು ಅಂತ. ಈಗ ಅದರಲ್ಲಿ ನೀವು ಒಂದು ಗರ್ಭಿಣಿಯಾಗಿರ್ತೀರಿ, ಅಲ್ಲಿ ಒಂದು ನಿಮಗೆ ಊಟ ಕೊಡುವಂಥ ಒಂದು ಸನ್ನಿವೇಶ, ಅಲ್ಲಿ ನೀವು ಒಂದು ಮೊಟ್ಟೆನ ಒಂದು ತಿನ್ನುವಂಥ ರೀತಿಯಲ್ಲಿ ತುಂಬ ಬಕ 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 ಅಂತ ಏನೋ ಲೈಫಲ್ಲಿ ಅಂತ ತಿಂಡಿನೇ ನೋಡಿಲ್ವೇನೋ ಕಣ್ಣಲ್ಲಿ ಅನ್ನೋ ಒಂದು ರೀತಿಯಲ್ಲಿ ಆ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿ. ಹಾಂ, ನಾನು ಆ್ಯಕ್ಚುಲಿ ನನಗದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹೇಗೆ ಅಂದರೆ ನಾನು ಡಿಗ್ರಿಲಿ ಇರಬೇಕಾದ್ರೆ ನನ್ನನ್ನು ಹಾಸ್ಟೆಲ್ಗೆ ಕಳಿಸಿದ್ರು ನಮ್ಮ ಮನೇಲಿ. ಸೊ ಹಾಸ್ಟೆಲ್ ಊಟ ರುಚಿಸ್ದೇ ನಾನು ಕಣ್ಣೀರು ಹಾಕ್ಕೊಂಡೆಲ್ಲ ಊಟ ಮಾಡಿದ್ದೆಲ್ಲ ಇದೆ, ಅದೆಲ್ಲ ನೆನಪಿಗೆ ಬಂದೋಯ್ತು ನನಗೆ. ಆಮೇಲೆ ಮನೆಗೆ ಬಂದುಬಿಟ್ಟು ನಮ್ಮ ಅಮ್ಮನ ಹತ್ರ ನನಗೆ ಹೊಟ್ಟೆ ತುಂಬ ಊಟ ಮಾಡಬೇಕು, ಅದು ನಾನ್ ವೆಜ್ಜೇ ತಿನ್ನಬೇಕು ಅಂತ ಆಸೆ ಪಟ್ಟು ಬಾಳೆ ಎಲೆಯಲ್ಲಿ ಅನ್ನ ಮತ್ತು ಸಾಂಬಾರೆಲ್ಲ ಇದು ನಮ್ಮ ಕಡೆ ಎಲ್ಲ ಈ ದೈವಗಳಿಗೆಲ್ಲ ಇಡ್ತಾರೆ, ಅಥವಾ ದೇವರುಗಳಿಗೋ ಅಥವಾ ಇನ್ಯಾವುದೋ ಪೂಜೆಗೆಲ್ಲ ಆ ಥರ ಇಡ್ತಾರಲ್ಲ, ಹಾಗೆ ಲಿಟ್ರಲಿ ನಮ್ಮಮ್ಮ ನಾನು ಒಂದು ಕಡೆ ಕೂರಿಸ್ಬಿಟ್ಟು ಬಾಳೆ ಎಲೆ ಹಾಕಿ ಅದ್ರ ತುಂಬ ಅನ್ನ ಹಾಕಿ ಚಿಕನ್ ಸಾಂಬಾರು ಹಾಕಿ ಕೊಟ್ಬಿಟ್ಟು ಅದನ್ನು ನಾನು ಅದೇ ಥರ ತಿಂದಿದ್ದೆ. ಸೊ ಅದೆಲ್ಲ ನೆನಪಾಯ್ತು ನನಗೆ. ಅಂದರೆ ಸಾಧಾರಣವಾಗಿ ಹಂಗಿರುತ್ತಲ್ಲ, ಹಸುವು ಅನ್ನೋದು ಸಾವಿಗಿಂತ ಕೆಟ್ಟದ್ದು ಅಂತ ಹೇಳ್ತಾರಲ್ಲ. ಯಾವುದನ್ನು ತಡೆದ್ರೂ ಹಸುವು ತಡೆಯೋಕ್ಕಾಗಲ್ಲ. ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ಇಲ್ದಲೇ ಇರಲಿ, ನಾವೆಲ್ಲಾದರೂ ಇರಲಿ, ಏನಿದ್ರೂ ಹೊಟ್ಟೆಗೆ ಒಂದು ತುತ್ತು ತಿನ್ನೋಕ್ಕಾಗಲಿಲ್ಲ ಅಂದರೆ ಮನುಷ್ಯ ಇದ್ದೇನು ಪ್ರಯೋಜನ ಅನ್ನೋ ಥರದ್ದು. ಹಾಗಾಗಿ ಅದು ಅವಳ ಬಯಕೆ ಕೂಡ, ಅವಳು ಆಸೆ ಪಡ್ತಾ ಇರ್ತಾಳೆ. ಅಂದರೆ ಆ ಕ್ಯಾರೆಕ್ಟರ್ ಆಸೆ ಪಡ್ತಾ ಇರುತ್ತೆ. ಯಜಮಾನ್ರ ಮನೇಲೂ ಕೂಡ ಒಬ್ಳು ಪ್ರೆಗ್ನೆಂಟ್ ಇರ್ತಾಳೆ, ಅವಳಿಗೆ ಅವತ್ತು ಸೀಮಂತ ಆಗ್ತಿರುತ್ತೆ, ಅವಳು ತಿನ್ನೋದು ನೋಡಿ ಇವಳು ಆಸೆ ಪಡ್ತಾ ಇರ್ತಾಳೆ. ಸೊ ಆ ಥರದ್ದೊಂದು ಆಸೆ ಮೂಡಿ ಅದು ಆ ಥರದ್ದೆಲ್ಲ ಸಿಕ್ಕಾಗ ಒಂದೇ ಅಂದರೆ ನಾವು ನೋಡೇ ಇರಲ್ಲ ಆ ಥರ ಸ್ವೀಟ್ಸ್ ಆಗಲಿ ಮತ್ತೊಂದಾಗಲಿ ಊಟ, ಆ ಥರದ್ದು ಒಂದು ಸ್ವಲ್ಪ ಹೈ ಲೆವೆಲಿನ ಫುಡ್ ಸಿಕ್ಕಾಗ ಒಂಥರ ಖುಷಿ ಆಗುತ್ತಲ್ಲ, ಆ ಥರದ ಅದನ್ನು ಅನುಭವಿಸೋದೇ ಹೆಚ್ಚು, ವಿವರಿಸೋದಕ್ಕಿಂತ ಜಾಸ್ತಿ ನಾನು ಭಾಳ ಇಷ್ಟಪಟ್ಟು ಮಾಡಿದ್ದೆ ಅದನ್ನು. ಈಗ ಈ ಸಿನಿಮಾದಲ್ಲಿ ಒಂದು ಮದುವೆ ಸೀನ್ ಕೂಡ ಇದೆ. ಹೌದು, ಬಹುಶಃ ನಾವೆಲ್ಲರೂ ಕೇಳಲು ಸಾಧ್ಯ ಇಲ್ಲ, ನೋಡಿರ್ಲು ಸಾಧ್ಯ ಇಲ್ಲ, ಎಷ್ಟು ಸಿಂಪಲ್ ಆಗಿ ಮದುವೆ ಆಗಬಹುದು ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅಂತ ಈ ಸಿನಿಮಾದಲ್ಲಿ ಇರುವಂತದ್ದು. ಆ ಒಂದು ಸನ್ನಿವೇಶ, ಅಷ್ಟು ಜನ ಬಂದಿರ್ತಾರೆ, ಆ ಒಂದು ಪಂಗಡದವರು ಅಲ್ಲಿ ನಿಮ್ಮ ಮದುವೆಗೆ, ಯಾವುದೇ ಲೈಟ್ ಇರೋದಿಲ್ಲ, ಸೌಂಡ್ ಬಾಕ್ಸ್ ಇರೋದಿಲ್ಲ, ಅದು ಆಲೋಚನೆನೂ ಇಲ್ಲ ಫ್ಯೂಚರ್ ಅಲ್ಲಿ ಇಂಥದ್ದು ಬರಬಹುದು ಅಂತ ಹೇಳಿ. ಆ ಒಂದು ಸನ್ನಿವೇಶದ ನೆನಪಿದೆಯಾ ನಿಮಗೆ? ಇದೆ. ಅದು ಮಾಡ್ತಿರ್ಬೇಕಾದ್ರೆ ಎಗೇನ್ ಕಾಸ್ಟ್ಯೂಮ್ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಏನಾಗುತ್ತೆ ಅಂದರೆ ಕಾಟನ್ ಯೂಸ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿತ್ತು, ಬಟ್ ನಮಗೆ ಸಿಕ್ಕಲಿಲ್ಲ ಕಾಟನ್ ಎಕ್ಸಾಕ್ಟ್ ಕಲರ್. ಮೊದಲೆಲ್ಲ ಬಳಸ್ತಾ ಇದ್ರು ಪಿಂಕ್ ಕಲರಲ್ಲಿ ಸಣ್ಣ ಸಣ್ಣ ಬೊಟ್ಟಿರೋ ಜರಿ ಸೀರೆಗಳನ್ನ ಮದುವೆಗೆಲ್ಲ ಬಳಸ್ತಾಯಿದ್ರು. ನಾನು ಅದಕ್ಕೋಸ್ಕರನೂ ತುಂಬ ಹುಡ್ಕಾಡಿದ್ದೀನಿ. ಕೊನೆಗೂ ನಮ್ಗೆ ಆ ಥರ ಸೀರೆ ಸಿಗ್ದಲೇ ಕಲರ್ ಮ್ಯಾಚ್ ಆಯಿತು, ಬಟ್ ಡಿಸೈನ್ ಮ್ಯಾಚ್ ಆಗಲಿಲ್ಲ. ಇರಲಿ ಅಂತ ಅದನ್ನೇ ಮಾಡ್ಕೊಂಡ್ವಿ. ಬಟ್
ಅದು ಭಾಳ ಕಷ್ಟಪಟ್ಟು ಹುಟ್ಟಿದ್ದಾಗಿತ್ತು. ಆ ಸೀರೆ ನಿಲ್ತಾ ಇರಲಿಲ್ಲ, ಜಾರ್ ಹೋಗ್ತಿತ್ತು ಈ ಥರದ್ದು. ಆಮೇಲೆ ಅದಕ್ಕೆ ಹಾರ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು. ಅಲ್ಲೇ ಯಾವುದೋ ಒಂದು ಎಲೆ ತಗೊಂಡು, ಅಲ್ಲೇ ಕಾಡು ಹೂವು ತಗೊಂಡು ಅದನ್ನೇ ಹಾರ ಮಾಡಿ ಅದನ್ನ ಮನೆ ಮಾಡಿಗೆ ನೇತಾಕಿದ್ರು, ಅಲ್ಲಿಂದ ತಂದು ಹಾಕಿದ್ದು. ಅಷ್ಟೇ, ಮದುವೆ ಮುಗ್ದೋಯ್ತು. ಒಂದು ಕೈ ಮುಗಿಯೋದ್ರ ಮೂಲಕ, ಒಂದು ಹಾರ ಬದಲಾಯಿಸೋದ್ರ ಮೂಲಕ ಮದುವೆ ಆಗೋಯ್ತು. ಅದು ಅಷ್ಟು ಸಿಂಪಲ್. ನಿಜ ಜೀವನದಲ್ಲೂ ಅಷ್ಟು ಸಿಂಪಲ್ ಆಗಿ ಮಂತ್ರ ಮಾಂಗಲ್ಯ ಅನ್ನೋದೊಂದಿದೆ ಕುವೆಂಪು ಅವ್ರದ್ದು. ಸೊ ಆ ಥರದ್ದೊಂದನ್ನ ಹಿಂದೇನು ಇತ್ತೇನೋ. ಅಲ್ಲಿ ತಾಳಿನೂ ನಾವು ಹಾಕಲ್ಲ, ಬರೀ ಒಂದು ಹಾರ ಬದಲಾಯಿಸೋದ್ರ ಮೂಲಕ ಒಂದು ಮದುವೆ ಅಂತ ಇಬ್ರು ಮನಸ್ಸು. ಹೌದು, ಅವರಿಬ್ರು ಒಂದಾದ್ರು ಅಂತ. ಅಂದ್ರೆ ಅವರಿಬ್ರು ಮನಸ್ಸು ಒಂದಾದ್ರೆ ಮದುವೆಗೆ ಈ ಥರದ್ದೇ ಶಾಸ್ತ್ರ ಬೇಕು ಪರ್ಟಿಕ್ಯುಲರ್ ಅನ್ನೋದೇನು ಇಲ್ಲ ಅನ್ನೋದು ಒಂದು. ಸೊ ಅದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು ನಮ್ಮ ಸಿನಿಮಾದಲ್ಲಿ. ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ, ಸೆಟ್ ಅಲ್ಲಿ ಹೇಗಿರ್ತಾರೆ ಶಿವದ್ವಾಜ್ ಶೆಟ್ಟಿ? ಅಯ್ಯೋ, ಅವ್ರು ತುಂಬಾ ಮಜವಾಗಿರ್ತಾರೆ, ಕಾಲು ಎಳ್ಕೊಂಡಿರ್ತಾರೆ, ತಮಾಷೆಗಿರ್ತಾರೆ. ಟೆನ್ಷನ್ ಆಗಿದ್ದು ನಾನು ಇದುವರೆಗೂ ನೋಡ್ಲೇ ಇಲ್ಲ ಎಲ್ಲೂ. ಆಮೇಲೆ ನನಗೆ ಕತೆ ಹೇಳಕ್ ಬಂದಾಗ್ಲೂ ಅಥವಾ ನಾನು ಹೋದಾಗನು ಅವ್ರು ಅದನ್ನ ಮೆನ್ಷನ್ ಮಾಡಿದ್ರು, ನಾನು ತುಂಬಾ ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋದು ಇಲ್ಲ, ನಿಮಗೆ ಮಾಡೋದು ಇಲ್ಲ, ಆರಾಮಾಗಿ ನಗ್ನಗ್ತಾ ಖುಷಿಯಾಗಿ ಕೆಲಸ ಮುಗಿಸೋಣ ಅಂತ. ಸೊ ಆ ಥರದ್ದೊಂದು ಸ್ವಾತಂತ್ರ್ಯ ಸಿಕ್ಕಾಗ ಆರ್ಟಿಸ್ಟ್ಗಳಿಗೆ ಕೆಲಸ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ. ನನಗೆ ಭಾಳ ಖುಷಿ ಆಯಿತು ಕೆಲಸ ಮಾಡಿದ್ದು. ಈಗ ಈ ಒಂದು ಸಿನಿಮಾದಲ್ಲಿ ನೋಡಿದಾಗ ತುಂಬಾ ನುರಿತ ಕಲಾವಿದರು, ತುಂಬಾ ಹೆಸರಂತ ಕಲಾವಿದರು ಮಾತ್ರ ಇದ್ದಾರೆ. ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಕಲಾವಿದರು ಇಲ್ಲ. ಇರುವವರೆಲ್ಲ ತುಂಬಾ ಹೆಸರು ಮಾಡಿರೋ ಕಲಾವಿದರು. ಎಲ್ಲರ ಜೊತೆಗಿನ ಒಂದು ಅನುಭವ ಹೇಗಿತ್ತು ಅಂತ? ಗುರು ಹೆಗ್ಡೆ ಆಗಿರ್ಬೋದು, ರೂಪಶ್ರೀ ವರ್ಕಡಿ ಆಗಿರ್ಬೋದು. ಈಗ ನಿಮ್ಮ ಜೊತೆಗೆ ಥ್ರೂಔಟ್ ಸಿನಿಮಾ ಇರೋದಂದ್ರೆ ಮೋಹನ್ ಶೇಣಿ. ಆಲ್ರೆಡಿ ನಿಮ್ಮ ಇಬ್ಬರ ಒಂದು ಏನು ಕಾಂಬಿನೇಷನ್ ಜನಗಳು ಪಡ್ಡಾಯಿಂದಲೇ ತುಂಬಾ ಇಷ್ಟಪಟ್ಟಿದ್ದಾರೆ. ಹೇಗಿತ್ತು ಅನುಭವ ಆ ಒಂದು? ಮೋಹನ್ ಮತ್ತೆ ನಾನು ಸುಮಾರು 10-12 ವರ್ಷದ ಫ್ರೆಂಡ್ಸು. ಸೊ ಥಿಯೇಟ್ರ್ ಇಂದ ಪರಿಚಯ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಯಾವ ಕೆಲಸ ಮಾಡಬೇಕಾದ್ರೂ ಒಂದಿನೂ ನಾವೇ ಮಾಡಬೇಕಲ್ಲ, ಅಥವಾ ನಾವಿಬ್ಬರೇ ಇದ್ದೀವಿ, ನಾವಿಬ್ಬರೇ ಸಪ್ರೇಟಾಗಿರೋಣ, ಅಥವಾ ಬೇರೆಯವ್ರಿದ್ದಾರೆ ಅವ್ರ ಜೊತೆ ಬೆರಿಬಾರ್ದು, ಅಥವಾ ಕ್ಯಾರೆಕ್ಟ್ರಿಗೆ ಬೇಕಾಗಿದ್ದ ಕೆಲಸ ಹೇಗೆ ಮಾಡ್ಕೋಬೇಕು, ಈ ಥರದಲ್ಲೇ ಇರುತ್ತೆ ಅಷ್ಟೇ. ಬೆರಿಬಾರ್ದು ಅಥವಾ ನಾವಿಬ್ಬರೇ ಸಪ್ರೇಟು, ನಮ್ದಿಬ್ರದಿದೆ ಅದನ್ನ ಮಾತ್ರ ಕೆಲಸ ಮಾಡ್ಕೊಳ್ಳೋಣ, ಈ ಥರದ್ದು ಯಾವುದೂ ಇರೋದಿಲ್ಲ. ಸೊ ಥಿಯೇಟರ್ ಆ ಥರದನ್ನೆಲ್ಲ ರೂಢಿಸ್ಬಿಟ್ಟಿದೆ ನಮಗೆ. ಎಲ್ಲರ ಜೊತೆನೂ ಬೆರಿಬೇಕು ಎಲ್ಲ. ಅಂದರೆ ಅದು ಕೆಲಸನೇ ಆ ಥರದ್ದು, ಸಮುದಾಯದ ಜೊತೆ ಕೆಲಸ ಮಾಡೋ ರೂಢಿ ಅದು. ಹಾಗಾಗಿ ಯಾರೇ ಬಂದ್ರೂ ನಾವು ಹತ್ರ ಆಗ್ಬಿಡ್ತೀವಿ, ಅಥವಾ ನಮಗೆ ಅವ್ರು ಹತ್ರ ಆಗ್ಬಿಡ್ತಾರೆ, ಆ ಥರದ್ದೊಂದು ರೂಢಿ ಇದೆ ಆಲ್ರೆಡಿ. ಸೊ ರೂಪಾ ಅವರು ಕೂಡ ನನ್ನ ಇನ್ನೊಂದು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ, ರೂಪಾ ವರ್ಕಡಿ ಅವ್ರ ಜೊತೆ. ಅಲ್ಲಿಂದ ಅವರು ಪರಿಚಯ ನನಗೆ, ಒಂದು 4-5 ವರ್ಷ ಪರಿಚಯ. ಇಲ್ಲಿ ಬಂದಾಗ ಇನ್ನೂ ಹತ್ರ ಆಗಕ್ಕೆ ಸಾಧ್ಯ ಆಯಿತು. ಇನ್ನು ಗುರು ಸರ್ ಅಂತೂ ನನ್ಗೆ ಗೊತ್ತು, ಅಥವಾ ನಾನು ತುಂಬ ಫೇಮಸ್ಸು, ನಾನು ತುಂಬ ಕೆಲಸ ಮಾಡಿದ್ದೀನಿ ಅನ್ನೋದು ಯಾವುದೂ ಒಂದು ಸಣ್ಣ ಸುಳಿವು ಕೊಡೋದಿಲ್ಲ, ಅಹಂಕಾರನೂ ಇಲ್ಲ ಅವ್ರಿಗೆ. ನಮ್ಮ ಜೊತೆ ಮಕ್ಳು ಥರನೇ ಇರ್ತಾರೆ, ನಗ್ನಗ್ತಾ ಇರ್ತಾರೆ. ಕೆಲಸ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಫೈನಲಿ ಈಗ ಸಿನಿಮಾ 11ನೇ ತಾರೀಕಿಗೆ ಬಿಡುಗಡೆ ಆಗ್ತಾ ಇದೆ ತುಳುನಾಡಿನಾದ್ಯಂತ. ತುಳು ಭಾಷೆಯ ಯಾವ ಎಲ್ಲ ಥಿಯೇಟರ್ಸ್ ಇದೆ ಎಲ್ಲ ಥಿಯೇಟರ್ನಲ್ಲೂ ಬರ್ತಾ ಇದೆ. ನಿಮ್ಮನ್ನ ಪ್ರೀತಿ ಮಾಡೋ ಆಡಿಯನ್ಸ್ಗೆ ತುಳು ಭಾಷೆಯನ್ನ ಮೊದಲ ದಿನವೇ ಹೋಗಿ ನೋಡಬೇಕು ಅನ್ನೋಂಥ ಒಂದು ಸಿನಿಮಾ ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಈಗ ಸಾಧಾರಣವಾಗಿ ಎಲ್ಲರೂ ಮೊದಲು ಮಾತಾಡೋದೇನು ಅಂದರೆ, ತುಳು ಸಿನಿಮಾದಲ್ಲಿ ತುಂಬ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಬರುತ್ತೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರಲ್ಲ, ಅದು ನೋಡಿ ಸಾಕಾಗಿದೆ, ಬೇರೆದೇನೋ ಬರಬೇಕು ಅಂತ ನಾವು ಮಾತಾಡ್ತೀವಿ. ಸೊ ಆ ಥರದೊಂದು ವಿಷಯ ವಸ್ತು ಇಟ್ಕೊಂಡು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದನ್ನ ನೋಡಬೇಕು ಅಂತ, ಆ ಥರ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಈಗ ನಮಗೆ ಸದ್ಯದ ಪರಿಸ್ಥಿತಿಲಿ ನಾವು ತುಂಬ ಕಠಿಣವಾಗಿದ್ದೀವಿ, ಮನುಷ್ಯರು ಮಿದುವಾಗಿಲ್ಲ. ಅಂದರೆ ಎಲ್ಲ ಕೆಟ್ಟದ ಪರಿಸ್ಥಿತಿಗಳು ನಮಗೆ ರೂಢಿಯಾಗಿದೆ. ಆ ಥರದ್ದನ್ನು ರೂಢಿಯಾಗಿ ನಮ್ಮ ಮನಸ್ಸು ಕಠಿಣವಾಗ್ತಾ ನಮ್ಮ ಪಕ್ಕದಲ್ಲೇ ಏನಾದರೂ ನಡೆದ್ರೂ ಅದಕ್ಕೆ ನಾವು ರಿಯಾಕ್ಟ್ ಮಾಡಲ್ಲ. ಅಂಥ ಒಂದು ಪರಿಸ್ಥಿತಿಲೂ ಕೂಡ ಈ ಥರದ್ದೊಂದು ಸಿನಿಮಾ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಜಾತಿ ಧರ್ಮ ಎಲ್ಲ ಮೀರಿ ಮನುಷ್ಯ ಧರ್ಮ, ಪ್ರೀತಿಗೆ ಒತ್ತು ಕೊಡೋವಂಥದ್ದು, ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋ ಅಂಥ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ನೋಡಿ. ಮತ್ತಷ್ಟು ಈ ಥರದ್ದು ಒಳ್ಳೊಳ್ಳೆ ಸಿನಿಮಾ ಬರೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಒಳ್ಳೆಯದಾಗಲಿ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು.